ಉಡುಪಿ ಮಹಾನಗರ ಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಭಾಕರ್ ಪೂಜಾರಿ ಅವರ ಅಭಿನಂದನಾ ಸಮಾರಂಭ ಹಾಗೂ ಕರಾವಳಿ ಕೇಬಲ್ ಆಪರೇಟರ್ಗಳ ವತಿಯಿಂದ ವಿವಿಧ ಐಪಿಟಿವಿ ಸೇವೆಗಳ ಪ್ರಾರಂಭವು ಶನಿವಾರ ಉಡುಪಿಯಲ್ಲಿ ನಡೆಯಿತು. ಸಮಾರಂಭದಲ್ಲಿ ಮಂಗಳೂರಿನ ಹರೀಶ್ ಶೆಟ್ಟಿ, ತಾಂತ್ರಿಕ ತಂಡದ ಮುಖ್ಯಸ್ಥರಾದ ನವೀನ್ ಮತ್ತು ಸಾದಿಕ್, ಶಕ್ತಿ ಸ್ಯಾಟ್ ವಿಷನ್ ಸುರತ್ಕಲ್ನ ಸತ್ಯಜಿತ್ ಸುರತ್ಕಲ್, ವಿಜಾರ್ಡ್ ಕಮ್ಯುನಿಕೇಷನ್ನ ಹರೀಶ್ ಕರ್ಕೇರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಾರ್ಡ್ ಕಮ್ಯುನಿಕೇಷನ್ಸ್ನ ಹರೀಶ್ ಕರ್ಕೇರ, ನಾವು ಆಧುನೀಕರಣದೊಂದಿಗೆ ಬೆಳೆಯುತ್ತಿರುವುದರಿಂದ ನಮ್ಮನ್ನು ನಾವೇ ಮುನ್ನಡೆಸಲು ತಂತ್ರಜ್ಞಾನದಲ್ಲಿ ಸುಧಾರಣೆ ಅಗತ್ಯವಿದೆ. ಪ್ರಸ್ತುತ ನಾವು ಕೇಬಲ್ ಟಿವಿ, ಇಂಟರ್ನೆಟ್ ಸೇವೆಗಳನ್ನು ನೀಡುತ್ತಿದ್ದೇವೆ ಮತ್ತು ಇವುಗಳಿಗೆ ಪೂರಕವಾಗಿ ಹೊಸ ತಂತ್ರಜ್ಞಾನ ಆಧಾರಿತ ಖಾಸಗಿ ಸೇವೆಯನ್ನು ವ್ಯಾಪಕಗೊಳಿಸಲು ಕೈಜೋಡಿಸಬೇಕಾಗಿದೆ ಎಂದು ಹೇಳಿದರು. ಶಕ್ತಿ ಸ್ಯಾಟ್ ವಿಷನ್ನ ಸುರತ್ಕಲ್ ಸತ್ಯಜಿತ್ ಅವರು ಮಾತನಾಡಿ, ಇಂದು ನಾವು ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುತ್ತಿದ್ದೇವೆ. ಐಪಿಟಿವಿ ನೆಟ್ವರ್ಕ್ ಕೇಬಲ್ ಆಪರೇಟರ್ಗಳ ಮೂಲಕ ಈ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ನೀಡುತ್ತಿದ್ದೇವೆ. ಇತರ ದೊಡ್ಡ ತಂತ್ರಜ್ಞಾನ ಪೈಪೋಟಿಯ ವಿರುದ್ಧ ತಡೆಯಲು ನಾವು ಈ ಹೊಸ ತಂತ್ರಜ್ಞಾನವನ್ನು ಅನುಸರಿಸುವಂತೆ ಮನವಿ ಮಾಡಿದರು. ಪ್ರಭಾಕರ್ ಪೂಜಾರಿ ಅವರು ಉಡುಪಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಮೊದಲು ಕೇಬಲ್ ಆಪರೇಟರ್ ಕಿರಣ್ ಕುಮಾರ್ ಅವರು ಕೂಡ ಉಡುಪಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮುಂದಿನ ದಿನಗಳಲ್ಲಿ ಉಡುಪಿ ಪುರಸಭೆಯಿಂದ ನಮಗೆ ಬೆಂಬಲ ದೊರಕುವ ಆಸೆ ಇದೆ ಎಂದು ಹೇಳಿದ್ದಾರೆ. ನೂತನ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರನ್ನ ಕರಾವಳಿ ಕೇಬಲ್ ಆಪರೇಟರ್ಗಳ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿದ ಪ್ರಭಾಕರ್ ಪೂಜಾರಿ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಅಭಿನಂದನೆ ಸಲ್ಲಿಸಿ ಕೇಬಲ್ ಆಪರೇಟರ್ಗಳಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವಿಸ್ತರಿಸಲಿದ್ದೇನೆ ಎಂದು ಹೇಳಿದರು. ಸುಮಾರು ವರ್ಷದಿಂದ ಇಂಟರ್ನೆಟ್ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಅದರ ಒಟ್ಟಿಗೆ ಐಪಿಟಿವಿ ಶುರು ಮಾಡಿದ್ದೇವೆ. ಸೊ ಅದರ ಇನಾಗ್ರಲ್ ಪ್ರೋಗ್ರಾಮ್ ಬಂದಂತ ಅದರ ಇನಾಗ್ರಲ್ ಫಂಕ್ಷನ್ ನನ್ನ ಮುಖಾಂತರ ಉದ್ಘಾಟನೆ ಮಾಡಿಸಿದ್ದಾರೆ. ಸೊ ನಾನು ಈ ಸಂಸ್ಥೆಯ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಗುರುತಿಸಿ ನಾನು ಮೊದಲಾಗಿ ಸ್ಟಾರ್ಟಿಂಗ್ ಸಮಾಜ ಸೇವಕ, ಈ ರಾಜಕೀಯಕ್ಕೆ ಆಕಸ್ಮಿಕವಾಗಿ ನಾನು ಮತ್ತು ಹಿಂದುತ್ವದ ಸ್ವಲ್ಪ ಹೋರಾಟ ಮಾಡುವಾಗ ನಮ್ಮ ಸತ್ಯಜಿತ್ ಅವರು ಮೂರು ಜಿಲ್ಲೆಯ ಉಡುಪಿ ತಾಲೂಕಿದ್ದು ಒಂದು ಸಭೆ ಮಾಡಿದೆ. ಇದು ಯಾವಾಗಲೂ 96 ಉದ್ದಿಗೆ ಮಾಡಿದೆ. ಅಲ್ಲಿಂದ ನಂತರ ನಾವು ಉಡುಪಿಯಲ್ಲಿ ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಮಿತಿ ಮಾಡಿ ಅದರ ನಂತರ ಹಿಂದುತ್ವದ ಜೋಡಿಸೋಡೆ ಅದನ್ನು 96ಕ್ಕೆ ನಮ್ಮ ಊರಲ್ಲಿ ನಿಮಗೆ ಗೌರವಿಸಬಹುದು
ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ, ನನ್ನ ಸಾಮಾನ್ಯ ಸೇವೆಗಳ ನನ್ನ ಹಿರಿಯರು ಪಕ್ಷದ ಹಿರಿಯರು ಗುರುತಿಸಿ ಈ ಕ್ಯಾಂಡಿಡೇಟ್ ಆಗಬೇಕಂತ ಎನಿಸಿದ್ರು. 3 ಬಾರಿ ಮಾಡಲ್ ಹಾಕುವುದು ಅಂದರೆ 92ನೇ ಇಸವಿಯಿಂದ ಈ ಕೇವಲ ವೃತ್ತಿಯಲ್ಲಿ ಅನುಷ್ಠಾನರಾಗಿರ್ಬೋದು. ಒಂದೆರಡು ಸಾಲುಗಳಿಂದ ಪ್ರಾರಂಭವಾಗಿ ಇವತ್ತು OTT ಪ್ಲಾಟ್ಫಾರ್ಮ್ಗಳಿಗೆ ಬಂದು, ಡಿಜಿಟಲ್ ಆಗಿ OTT ಪ್ಲಾಟ್ಫಾರ್ಮ್ಗೆ ಬಂದು ಇಂಟರ್ನೆಟ್ ಮುಖಾಂತರ ಟಿವಿ ಸೇವೆಯನ್ನು ಕೊಡುವಂತಹ ಹೊಸ ಯುಗದಲ್ಲಿ ಇವತ್ತು ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ. ಯಾವ ತಂತ್ರಜ್ಞಾನ ವಿದೇಶದಲ್ಲಿ ಇತ್ತು, ಜಿಯೋ ಟಿವಿಯವರು ಅದನ್ನು ನಿಲ್ಲಿಸಿದ್ರು. ಬಹುತೇಕ ಜನ ಮನಸ್ಸಲ್ಲಿ ಇತ್ತು, ಈಗ ಅವರಿಗೆ ಮಾತ್ರ ಸಾಧ್ಯತೆ, ಜಿಯೋವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಭಾವನೆ ಅನೇಕ ಜನರ ಮನಸ್ಸಲ್ಲಿ ಇತ್ತು. ಆದರೆ ನಾವು ಕೇಬಲ್ ಆಪರೇಟರ್ಗಳು ಇದನ್ನು ಮಾಡಬಹುದು. ಇಲ್ಲಿ ತನಕ ಕೇಬಲ್ ಸೇವೆಯಲ್ಲಿ ಇಲ್ಲದೆ ಕೇವಲ ಇಂಟರ್ನೆಟ್ ಸರ್ವಿಸ್ ಇದ್ದಂತಹ ಬೆಂಗಳೂರು ಮೂಲದ ಬ್ಯಾಂಗ್ಳೂರ್ ಬ್ರಾಡ್ಬ್ಯಾಂಡ್